ಕೆಆರ್ಪೇಟೆ ಪಟ್ಟಣದ ಹೊಸಹೊಳಲು ದೊಡ್ಡ ಕೆರೆಯ ಬಳಿ ಸುಮಾರು 5 ತಿಂಗಳಿನಿಂದ 150 ಮೀಟರ್ ದೂರದ ಕಾಮಗಾರಿ ಕಳಪೆಯಿಂದ ಕೂಡಿದ್ದು, ಕಾಲುವೆ ಕೆಲಸ ಪೂರ್ಣ ಮಾಡಿದ ಕೆಲವು ದಿನದಲ್ಲೇ ಕಾಲುವೆ ಶಿಥಿಲಗೊಂಡಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಹೇಮಾವತಿ ಎಡದಂಡೆ ನಾಲೆಯ ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಗಮನ ಹರಿಸದೆ ಕಳಪೆ ಕಾಮಗಾರಿ ಮಾಡಿರುವ ಅಧಿಕಾರಿ ಹಾಗೂ ಗುತ್ತಿಗೆದಾರರ ವಿರುದ್ಧ ನಾರ್ಗೋನಹಳ್ಳಿ ಗ್ರಾಮದ ರೈತ ಮುಖಂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಲೋಕೇಶ್ ವಿ, ಕೃಷ್ಣರಾಜಪೇಟೆ, ಮಂಡ್ಯ. ಈ ಕೇರ್ಪೇಟೆ ಗ್ರಾಮದ ಹೇಮಾವತಿ ಸಂಬಂಧಪಟ್ಟಂತ ಹೊಸಳ್ಳಿ ಕಾಲುವೆ ಭಾಗ ಕೆರೆಯಿಂದ ಹಳ್ಳದಿಂದ ಕಾಲುವೆ ಮಾಡಿದ್ರು. ಎಷ್ಟು ಕೆಲವೇ 15 ದಿನ ಆಗಿಲ್ಲ ನೋಡಿ ಸರ್. ಇದು ಬಂದು ಒಬ್ಬ ರೈತ ಬಾಂಧವ ಎಷ್ಟೇ ಜನ ಹೇಳಿದ್ರು ನಾವು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಬಂದು ಇಂಜಿನಿಯರು ಕ್ರಮಗೊಳ್ಳಿಲ್ಲ. ಆ ಭಾಗದಲ್ಲಿ ಇವರು ಕೆಲಸಗಾರರು ಕ್ರಮ ತಗೊಂಡು ಮಾಡಲಿಲ್ಲ ನೋಡಿ. 3 ದಿನಕ್ಕೆ ಕಾಲುವೆ ಈ ಮಟ್ಟಿಗೆ ಆಗಿದೆಯಲ್ಲ. ಬಂದು ಯಾರು ಹೇಮಾವತಿ ಭಾಗದವರು ಬಂದು ಈ ಕೆಲಸದ ಬಗ್ಗೆ ಈ ಕ್ರಮ ತಗೊಂಡಿದಾರ. ಈ ರೈತ ಬಾಂಧವ ಉಳಿಬೇಕಾ ಎಷ್ಟು ಸರಿ ಮಾಡ್ಬೋದು ಈ ಕೆಲಸನ ನೋಡಿ. 5 ತಿಂಗಳು ಅವಧಿಯಲ್ಲಿ ಮಾಡೋರು ಈ ಕೆಲಸವ 150 ಮೀಟರ್ 5 ತಿಂಗಳು ಮಾಡೋಕ್ಕಾಗಿಲ್ಲ. ಆದರೂ ಈ ಕೆಲಸ ಮಾಡೋರು ಬಂದು ಯಾರು ಈ ಸಂಬಂಧಪಟ್ಟ ಇಲಾಖೆಯರು ಬಂದು ನೋಡಿ ಈ ಕೆಲಸವ. ಇಷ್ಟು ಲಕ್ಷದ ಕೆಲಸವ ಹೇಮಾವತಿ ಇಲಾಖೆಯಿಂದ ಕಂಡಾಡ್ದಾರೆ ಕೊಟ್ಟಿದ್ದಾರೆ. ಒಬ್ಬ ಇಂಜಿನಿಯರ್ 5 ತಿಂಗಳು ಅವಧಿಯಲ್ಲಿ 5 ದಿನ ಬಂದು ಇಂಜಿನಿಯರ್ ಈ ಕೆಲಸದ ಬಗ್ಗೆ ಬಂದು ಗಮನ ತಗೊಂಡಿಲ್ಲ. ಇದಾಗಬೇಕು. ಹಿಂಗೆ ಆದರೆ ಬಂದು ಇಂಜಿನಿಯರು ವಾರಕ್ಕೊಂದ್ಸರಿಯೋ ತಿಂಗಳಿಗೋಸರಿ ಬಂದು ಕೆಲಸ ಏನು ಮಾಡ್ತಾ ಇದ್ದಾರೆ ಎಂತ ಮಾಡ್ತಾ ಇದ್ದಾರೆ ಅಂದಿದ್ರೆ ಈ ಕೆಲಸ ಹಿಂಗೆ ಆಗಂಗಿಲ್ಲ. ಇವತ್ತು ಒಬ್ಬರು ಬಂದು ತಿರುಗಿ ನೋಡಲಿಲ್ಲ, ಕಂಟಾಡ್ದಾರ ಅವ್ನು ಆದಂಗೆ ಬಂದು ಮಾಡ್ಬಿಟ್ಟೋದ, ಲೇಬರ್ ಆದಂಗೆ ಮಾಡ್ಬಿಟ್ಟೋದ್ರು. ಇವತ್ತು ಅಲ್ಲಿಂದ ಇಲ್ಗಂಟ ಎಷ್ಟು ಲಾಸ್ ಆಗಿದೆ ಸರ್ಕಾರಕ್ಕೆ, ಇಲ್ಲ ಕಂಟಾಡ್ದಾರ್ಗೆ ಲಾಸ್ ಆಗಿರ್ಬೋದು. ಈಗ ರೈತ ಕೆಳಗಲ್ಲಿ ರೈತ ಏನು ಮಾಡ್ತಾನೆ ಈಗಾಯಿಸ್ಬೇಕಲ್ಲ, ಏನ್ ಮಾಡ್ಬೋದು ಏನ್ ಮಾಡ್ಬೇಕಾಗಿದೆ ಬಂದು ಗಮನ ತಗೊಂಡಿದ್ದಾರೆ ಅಧಿಕಾರಿಗಳಾಗ್ಲಿ. ಈಗ ನೀವ್ ಹೇಳೋ ಪ್ರಕಾರ ಇಂಜಿನಿಯರ್ಗಳು ಇಲ್ಲಿ ಸ್ಪಾಟ್ ಬಂದು ನೋಡಿಲ್ಲ, ಜವಾಬ್ದಾರಿಯಿಂದ ನಿಂತ್ಕೊಂಡು ಮಾಡಿದ್ರೆ ಈ ತರದ ಲೋಪ ದೋಷಗಳು ಆಯ್ತಿಲ್ಲ ಅಂತ ನಿಮ್ಮ ಅಭಿಪ್ರಾಯ? ಬಂದು ನೋಡಿಲ್ಲ. ನಾವ್ ಇದು ಪ್ರತಿದಿನ ಇದೀವಿ ಸರ್, ಒಂದಿನ ಬಂದಿಲ್ಲ ಇಲ್ಲಿ ಇಂಜಿನಿಯರ್ಗಳು. ಸರಿ, ಇವತ್ತು ನೋಡ್ಬೇಕು ತಾನೆ ಇಷ್ಟು ಅಷ್ಟು ಕೆಲಸ ಕೊಟ್ಟಿದ್ವಿ ಅವ್ರಿಗೆ. ಏನ್ ಮಾಡ್ತಾವ್ರು ಕಂಟಾಡ್ತಾರು ಅಂತ. ಒಕ್ಕಲ್ ಕಡೆ ಕೆರೆ ಆಗೋತಿ ಕೆಲಸ 5 ತಿಂಗಳು ತಗೊಂಡ್ರು, 5 ತಿಂಗಳು ಟೈಮ್ ತಗೊಂಡ್ರು. ಇದು ಒಕ್ಕಲ್ ಕಡೆ ಕೆರೆ ಕೆಲಸ ಮಾಡಿದ್ರು. ಇದು ಈ ಕಾಮಗಾರಿ ಮಾಡೋದಕ್ಕೆ 5 ತಿಂಗಳು ತಗೊಂಡಿದ್ದಾರೆ. ನಿಮ್ಗೆ 5 ತಿಂಗಳು ಸತತವಾಗಿ ಆಗಿದೆ. ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಮಾಡಿದಾಗಲೇ ಹೇಳಿದ್ರು 5 ತಿಂಗಳಲ್ಲಿ ನಾವು ಗದೆ ನೆಡೋತಾಯಿನ ಕುಯ್ಯಗಂಟ್ಲು ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಕೆಲಸ ಮಾಡೋದು ಸಕ್ಸಸ್ ಆಗಿಲ್ಲ ಈ ಕೆಲಸ. ಅಂದ್ರೆ ನೆಕ್ಸ್ಟ್ ಜವಾಬ್ದಾರಿ ಇಂಜಿನಿಯರ್ಗಳು ಇರಬೇಕು ನಮ್ಮ ಹೇಮಾವತಿ ಇಲಾಖೆಯಲ್ಲಿ. ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಬೇಕು ಅಂತ ತಮ್ಮ ಕೆಲಸ ಹೆಂಗ್ ಮಾಡ್ಬೇಕು ಅಂತ ಬಂದು ನಿಂತ್ಕೊಂಡು ಮಾಡಿಸ್ಬೇಕು. ಅವರು ದುಡಿಬೇಕು ಅಂದ್ರೆ ಅವ್ರಿಗೆ. ತಮ್ಮ ಹೆಸರು? ನಮ್ಮ ಹೆಸರು ನಾರ್ಗೋನಹಳ್ಳಿ ರಮೇಶ್ ಅಂತ. ಸರಿ.